ವಿಶ್ವಮಾನವ ಸಂದೇಶವನ್ನು ಕೇರಳದಿಂದ ಪ್ರಾರಂಭ ಮಾಡಿ ದೇಶ ವಿದೇಶಗಳಲ್ಲಿ ಹಬ್ಬಿಸಿದ ಮಹಾನ್ ಸಂತ ಶ್ರೀ ನಾರಾಯಣ ಗುರುಗಳು. ಜಾತಿ ಮತ ಭೇದ ಇದ್ದ ಆ ಕಾಲಘಟ್ಟದಲ್ಲಿ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವುದನ್ನು ಸಾರಿದ ಮಹಾನ್ ಸಂತ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿಯನ್ನು ಕಾಪು ಶಾಸಕ ಲಾಲಾಜಿ ಮೆಂಡನ್ ಅಧ್ಯಕ್ಷತೆಯಲ್ಲಿ ಕಾಪು ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ ಎಂದರು. ಕಾಪು, ಉಚ್ಚಿಲ, ಮೂಳೂರು, ಮಲ್ಲಾರು ಸೇರಿದಂತೆ ವಿವಿಧೆಡೆ ನಾರಾಯಣ ಗುರು ಮಂದಿರಗಳಲ್ಲಿ ಇಂದು ಮುಂಜಾನೆಯಿಂದಲೇ ಭಜನಾ ಕಾರ್ಯಕ್ರಮ, ವಿಶೇಷ ಪೂಜಾದಿ ಕಾರ್ಯಗಳು, ಅನ್ನ ಸಂತರ್ಪಣೆ ನೆರವೇರಿತು. ಒಂದೇ ದೇವರೆಂಬ ಒಂದು ಸಂದೇಶದ ಜೊತೆಗೆ ನಾಡಿನಾದ್ಯಂತ ಅವರು ತನ್ನ ಸಾಕಷ್ಟು ಅನುಯಾಯಿಗಳನ್ನು ಭಕ್ತರನ್ನು ಕೂಡ ಹೊಂದಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಕೂಡ ಅವರ ಆಶ್ರಮಕ್ಕೆ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೂರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೂಡ ಅವರನ್ನು ಭೇಟಿ ಮಾಡಿ ಅವರ ಸಲಹೆಯನ್ನು ಕೂಡ ಆ ಸಂದರ್ಭದಲ್ಲಿ ಪಡ್ಕೊಂಡಂಥ ಉದಾಹರಣೆ ಇದೆ. ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳ ಇವತ್ತು ಜಯಂತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಅಧಿಕೃತವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅವರ ಸ್ಟ್ಯಾಂಪು, ನಾಣ್ಯಗಳನ್ನು ಕೂಡ ಅವರ ಭಾವಚಿತ್ರವನ್ನು ಕೂಡ ಮುದ್ರಿಸಿ ಇವತ್ತು ಸರ್ಕಾರ ಕೂಡ ಅವರಿಗೆ ಗೌರವವನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾಡಿನಾದ್ಯಂತ ಗುರು ಜಯಂತಿ ಎಂಬ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಸಮಸ್ತ ಭಕ್ತರಿಗೆ, ಅವರ ಅನುಯಾಯಿಗಳಿಗೆ ನಾನು ಆ ಪಕ್ಷದ ಶಾಸಕರಿಗೆ ನನ್ನ ಅಭಿನಂದನೆಯ ಶುಭಾಶಯವನ್ನು ಸಲ್ಲಿಸೋದಕ್ಕೆ ನಾರಾಯಣ ಗುರು ಜಯಂತಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜಯಂತಿಯ ಪ್ರಯುಕ್ತ ಬೃಹತ್ ಶೋಭಾಯಾತ್ರೆಗೆ ಬೆಳ್ಮಣ್ ಕೃಷ್ಣ ಪೆಟ್ರೋಲ್ ಬಂಕ್ನ ಸಚಿವ ಸುನಿಲ್ ಕುಮಾರ್ ಚಾಲನೆ ನೀಡಿದರು. ಅದ್ಧೂರಿಯ ಮೆರವಣಿಗೆಯಲ್ಲಿ ಚಿತ್ರನಟ ವಿಜಯ ರಾಘವೇಂದ್ರ ಭಾಗಿಯಾಗಿದ್ದರು. ನಾರಾಯಣ ಗುರುಗಳ ಸ್ತಬ್ಧಚಿತ್ರ, ಕೋಟಿ ಚೆನ್ನಯ್ಯರ ಸ್ತಬ್ಧಚಿತ್ರ, ಮಕ್ಕಳ ಕುಣಿತ, ಭಜನಾ, ಡೊಳ್ಳು ಕುಣಿತ ಮೆರವಣಿಗೆ ವಿಶೇಷವಾಗಿತ್ತು. ಮೆರವಣಿಗೆ ಕೃಷ್ಣ ಪೆಟ್ರೋಲ್ ಬಂಕ್ನಿಂದ ನಾರಾಯಣ ಗುರು ಮಂದಿರದ ತನಕ ಸಾಗಿತು.
ವಿಶ್ವನಾಥ ಕ್ಷೇತ್ರ ಕಟ್ಟಾಡಿ ಸೇವಾದಳದ ನೇತೃತ್ವದಲ್ಲಿ ಜರುಗುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ 168ನೇ ಜನ್ಮದಿನಾಚರಣೆ ಪ್ರಯುಕ್ತ ಗುರು ಸಂದೇಶ ಜಾಥಾ ಇಂದು ನಡೆಯಿತು. ಇದರ ನೇತೃತ್ವದಲ್ಲಿ ಸೇವಾದಳದ ಮುಖ್ಯಸ್ಥರಾದ ಹರೀಶ್ ಕುಂದರ್, ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತಿಯಲ್ಲಿದ್ದರು. ಈ ಸಂದರ್ಭದಲ್ಲಿ ದೇವರ ಅನ್ನ ಸಂತರ್ಪಣೆ ನಡೆಯಿತು. ಜಾತಿ ಮತವ ದೂರ ಸರಿಸಿ ಸರ್ವ ಸಮಾನತೆ ನೀಬಿಸಿದೆ. ನೀನೇ ಗುರುವು, ನೀನೇ ವರವು, ಎಲ್ಲವೂ ನೀನೆಂದೇ, ನಿನ್ನ ಪಾದಕ್ಕೆ ಶರಣೆಂದೇ. ಮಾನವ ಕುಲ ಒಂದೇ ಎಂದು ಜಗಕ್ಕೆ ನೀನು ಪಸರಿಸಿದೆ. ಜಾತಿ ಮತವ ದೂರ ಸರಿಸಿ ಸರ್ವ ಸಮಾನತೆ ನೀಬಿಸಿದೆ. ಸಂಘರ್ಷವಿಲ್ಲದೆ ಸಮಾಜವನ್ನು ಸುಧಾರಣೆ ಮಾಡಿದ ಮಹಾನ್ ವ್ಯಕ್ತಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಹೇಳಿದರು. ಅವರು ಬಿಸಿ ರೋಡ್ ತಾಲೂಕು ಆಡಳಿತ ಸೌಧದ ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಸರ್ಕಾರಿ ಮಟ್ಟದಲ್ಲಿ ಆಚರಿಸಿದ ಬಂಟ್ವಾಳ ತಾಲೂಕು ಮಟ್ಟದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಚಿಂತನೆಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡಾಗ ಮಾತ್ರ ಸಂಘರ್ಷವಿಲ್ಲದ ಶಾಂತಿ ಸಮಾಜ ನಿರ್ಮಾಣವಾಗುತ್ತದೆ. ಇತಿಹಾಸ ತಿಳಿದುಕೊಂಡು ನಮ್ಮಲ್ಲಿ ನಾವು ಸುಧಾರಣೆ ಮಾಡಿಕೊಂಡು ಜೀವನ ಮಾಡಿದಾಗ ಸಮಾಜ ಸುಧಾರಣೆ ಆಗುತ್ತದೆ ಎಂದು ಅವರು ಹೇಳಿದರು. ಸಂಘರ್ಷ ಇಲ್ಲದೆ ಸಮಾಜ ಸುಧಾರಣೆ ವ್ಯಕ್ತಿ ನಾನು ತಿಳ್ಕೊಂಡದ್ದು ಸತ್ಯ. ನನ್ನ ಮನಸ್ಸಿಗೆ ಕಂಡದ್ದು, ನನ್ನ ಮನಸ್ಸಿಗೆ ಕಂಡದ್ದು ಮಾತ್ರ ಹೇಳ್ಬೋದು. ಎರಡನೇದಾಗಿ ಈಗಲೂ ಒಬ್ಬ ಮನುಷ್ಯ ಈ ಗುರುಜಿಯವರ ತತ್ವ ಮತ್ತು ಆದರ್ಶಗಳನ್ನ ಒಂದೇ ಜಾತಿ, ಒಂದೇ ಮತ